ಬಂಟ್ವಾಳ ತಾಲೂಕು ನಾವೂರು ಶ್ರೀ ಸುಬ್ರಾಯ ನಾವೂರೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಜನವರಿ 11ರಿಂದ 19ರವರೆಗೆ ನಡೆಯಲಿದ್ದು, ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಸರಳ ಸಮಾರಂಭ ದೇವಸ್ಥಾನದ ವಠಾರದಲ್ಲಿ ನಡೆಯಿತು. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಗೊಳಿಪಾಡಿ ಅವರು ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೈದು ಮಾತನಾಡಿ, ದೇವಳದ ಬ್ರಹ್ಮಕಲಶೋತ್ಸವಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರಲ್ಲದೆ ಗ್ರಾಮಸ್ಥರ ಊರ ಪರವೂರಿನ ಭಕ್ತ ಜನರ ಸಹಕಾರವನ್ನ ಯಾಚಿಸಿದ್ರು. ಪ್ರತಿಷ್ಠೆ ಅವಳು ಅನ್ನ ಸಂದರ್ಭನೆ ಅವಳು ಮಾತ ಬೇರೆ ಸಮಿತಿಯಲ್ಲಿ ಮಾತ ಮಾಡ್ತಾರೆ. ಖಂಡಿತವಾದ ಸರ್ಕಾರದ ವತಿಲ್ಲ ಮತ್ತೆ ಬಂದದ್ದು ನಮ್ಮ ಸರ್ಕಾರದ ವತಿಲ್ಲ ಈ ಬಗ್ಗೆ ನಮ್ಮ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ಗೆ ಮಂತ್ರಿಗಳಿಗೆ ಮಾತಾಡ್ತೀವಿ. ಅದು ಸರ್ಕಾರದ ಹೆಚ್ಚಿನ ಸಹಾಯಧನನು ಸಿಕ್ಕಲೆಕ್ಕ ಖಂಡಿತವಾದ ಪ್ರಯತ್ನ ಬಗ್ಗೆ ಮಾತ ದೇವಸ್ಥಾನಕ್ಕೆ ಲೆಕ್ಕನೆ ಖಂಡಿತವಾದ ಈ ದೇವಸ್ಥಾನಗಳ ಅನ್ಕೊಂಡಿರೆ ಹೆಜ್ಜೆ ಮಾಡಿದ್ದಾರೆ. ಹೆಜ್ಜೆ ಮಾತೆಲ್ಲ ಈ ಐನಾತ್ ಬೇಗ ಈ ದೇವಸ್ಥಾನ ಪುನರ್ ಪ್ರತಿಷ್ಠೆ ಈ ದೂರದ ಪರಿಸರದ ಕೈ ಆ ದೇವರನ್ನ ಅನುಗ್ರಹ ಐನಾತ್ ಬೇಗ ತಿಕ್ಕಾಡ ಮಾಡುತ್ತೆ. ಮಾಧ್ಯಮದ ಕುಲು ಐನಾತ್ ಬೇಗ ಹೆಚ್ಚಿನ ಪ್ರೋತ್ಸಾಹ ಕೊಡು ದೇವಣ್ಣ ಮಾಧ್ಯಮದ ಕುಲು ಬರೀನಾತ್ ಜನಗಳಿಗೆ ಹೆಚ್ಚು ಜನಕ್ಕೆ ತೆರೆಯುಂಡು ಪಬ್ಲಿಸಿಟಿಲ್ಲ ಈಗಿದ್ದ ಕಾರಣ ಭಾರಿ ಮುಖ್ಯ. ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಹರಿಕೃಷ್ಣ ಬಂಟ್ವಾಳ್, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರಾಮಚಂದ್ರ ಭಟ್, ಸದಸ್ಯರಾದ ಪೂರ್ಣಿಮಾ, ಅರ್ಚಕರಾದ ವೆಂಕಟದಾಸ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭ ಕಂಬಳಕೂಟಕ್ಕೆ ತೆರಳುತ್ತಿದ್ದ ರಾಜ್ಯ ಮುಜರಾಯಿ ಸಚಿವ, ದಕ್ಷಿಣ ಕನ್ನಡ ಜಲ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಳದ ಜೀರ್ಣೋದ್ಧಾರ ಕಾರ್ಯದ ಕಾಮಗಾರಿಯನ್ನ ವೀಕ್ಷಿಸಿದ್ರು. ಭಾರತಕ್ಕೆ ಬೇತಿನೇ ಆಯ್ನ ಜಗತ್ತು ಒಂಜಿ ಸ್ಥಾನಮಾನ ಜರ್ಮನ್ ಕೊಂಡ ಪಂಕ್ಚುಯಾಲಿಟಿಗೆ ಜರ್ಮನ್ ಉದಾಹರಣೆ ಆ ಜರ್ಮನ್ ವೈಕು ಗುರುತಿಸಿದ ಕೇಳಿಂದ ಪಂಕ್ಚುಯಾಲಿಟಿ ಉಂಡವರು ಸಮಯಕ್ಕೆ ಬಾರಿ ಅವಕಾಶ ಕೊಡ್ಬೇಕು. ಈಗ ಮುನ್ಪದಾಗಲೇ ಜನ ದುಬಾಯಿ, ಮಸ್ಕತ್, ಕುವೈಟ್, ಸೌದಿ ಉಳ್ಳೇರು ಆ ದೇಶದಲ್ಲಿ ವೈಕು ಗುರುತಿಸೋದು ಕೇಂದ್ರ ಅವರು ಆಯಿಲ್ ತಿಕ್ಕೊಂಡು ತೈಲ ತಿಕ್ಕೊಂಡು ಒಂದು ಐನು ಗುರುತಿಸ್ತಾರೆ. ಅಮೆರಿಕಾಗ ಹೋಗೋಣ ಅವರು ಲಿಬರ್ಟಿ ಸ್ವಾತಂತ್ರ್ಯ ಮಾಡಿ ಉಂಡ ಅದಕ್ಕೋಸ್ಕರ ಆ ದೇಶ ಗುರುತಿಸ್ಬೇಕು. ಆಗ ಭಾರತನ ವೈಕು ಗುರುತಿಸೋದು ಕೇಳಿಂದ ಮೂಲು ಮನಸ್ಸಿಗೆ ನೆಮ್ಮದಿ ಕೊಡ್ಕೊಂಡು ಚಿತ್ರ ಆಧ್ಯಾತ್ಮಿಕ ಶಕ್ತಿ ಭಾರತ ಭಾರತನ ಗುರುತಿಸಬೇಕಂತ ಕೇಂದ್ರ ಆಧ್ಯಾತ್ಮಿಕತೆಗೋಸ್ಕರ ಗುರುತಿಸೋಣ.